ನೂತನ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿರುವ ಎಸ್ ಅಂಗಾರ ಅವರು ಶಕ್ತಿ ಕೇಂದ್ರ ವಿಧಾನಸೌಧದ ನೂತನ ಕಚೇರಿಯಲ್ಲಿ ವಾಸ್ತು ಹೋಮ ಹಾಗೂ ಗಣಹೋಮ ಮಾಡಿದ್ದಾರೆ. ಹೋಮದಲ್ಲಿ ಅತಿಥಿಗಳು ಹಾಗೂ ಗಣ್ಯರು ಭಾಗಿಯಾಗಿದ್ರು. ಇನ್ನು ಈ ವೇಳೆ ಮಾತನಾಡಿದ ಅಂಗಾರರು ಭಾವುಕರಾಗಿದ್ದು ಕಣ್ಣೀರು ಹಾಕಿದ್ರು. ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ನನ್ನ ದೇವರು, ಹಿರಿಯರು, ತಂದೆ ತಾಯಿ ಕಾರಣ. ನನಗೆ ದೇವರ ಮೇಲೆ ನಂಬಿಕೆ ಇದೆ. ದೇವರ ಆಶೀರ್ವಾದ ಬೇಕು. ಹೀಗಾಗಿ ಪೂಜೆ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಪಾರ್ಟಿಯ ಗಣ್ಯರನ್ನ ನೆನೆಯುತ್ತೇನೆ. ಈ ಸ್ಥಾನದಿಂದ ಹಿರಿಯ ಅಪೇಕ್ಷೆಯಂತೆ ಉತ್ತಮ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಈ ಒಂದು ಸ್ಥಾನ ಸಿಗಬೇಕಾದ್ರೆ ಪ್ರಾರಂಭದಲ್ಲಿ ಸೃಷ್ಟಿಕರ್ತ ಬ್ರಹ್ಮನ ನನಗೆ ಜನ್ಮವನ್ನು ನೀಡಿದಂಥ ತಂದೆ ತಾಯಿ ನನ್ನನ್ನು ಈ ರೀತಿಯ ಒಂದು ಸಂಸ್ಕಾರವನ್ನು ಕೊಟ್ಟು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಈ ಒಂದು ಸ್ಥಾನಕ್ಕೆ ಏರಿಸಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿಕೊಂಡು ವಿಶೇಷವಾಗಿ ನನ್ನ ಪಾರ್ಟಿ ಮತ್ತು ಸಂಘಟನೆಗಳು ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಈ ಸ್ಥಾನವನ್ನು ನೀಡಿದೆ. ಈ ಸ್ಥಾನದಿಂದ ಉತ್ತಮ ರೀತಿಯ ಕೆಲಸವನ್ನು ಮಾಡ್ತೇನೆ. ಸಂಘಟನೆಯ ಗೌರವ ಮತ್ತು ನಮ್ಮ ಹಿರಿಯರ ಅಪೇಕ್ಷೆ ಇದೆ. ಆ ಅಪೇಕ್ಷೆಗೆ ತಕ್ಕಂತೆ ಕೆಲಸವನ್ನು ಕೂಡ ಮಾಡ್ತೇನೆ. ಆ ಒಂದು ದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲ ಕಾರ್ಯಕ್ಕೂ ಕೂಡ ಪರಮಾತ್ಮನ ಅನುಗ್ರಹ ಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತು ಗಣಪತಿ ಒಂದು ಹವನವನ್ನು ಮಾಡಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿಕೊಂಡು ಸ್ವೀಕಾರವನ್ನು ಮಾಡಿ ಇವತ್ತು ಈ ಒಂದು ಕಚೇರಿಯ ಉದ್ಘಾಟನೆ ಮಾಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯರು ಕೂಡ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಪುತ್ತೂರಿನ ಶಾಸಕರಾದ ಸಂಜೀವ ಮಠನವರು ಮತ್ತು ಇನ್ನೂ ಕೂಡ ನಮ್ಮ ಸಚಿವರುಗಳು ಮತ್ತು ಶಾಸಕರು ಬರಲಿಕ್ಕಿದ್ದಾರೆ. ಅವರೆಲ್ಲರ ಒಂದು ಸಹಕಾರವನ್ನು ಪಡ್ಕೊಂಡು ಮುಂದಿನ ದಿನದಲ್ಲಿ ನನ್ನ ಒಂದು ಕಾರ್ಯಕ್ಷೇತ್ರ ಇದೆ. ಆ ಕಾರ್ಯಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಿಂದ ಕೆಲಸವನ್ನು ಮಾಡ್ತೇನೆ.